ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ರಾಷ್ಟ್ರೀಯ ರಾಜಮಾರ್ಗ 17 ಕೂಳೂರುಡು ಸ್ಕೂಟರ್ಡ್ ಪೋನಗ ಮಾರ್ಗದ ಗುಂಡಿಗೆ ಬೋರ್ದು ಮಾಧವಿ ಪನ್ಪುನ ಪುಂಜ ಉತ್ತೀರ್ಣ ಬೇಜಾರದ ಸಂಗತಿ ಬಗೆಟ್ಟು ರಾಜಮಾರ್ಗ ಅವ್ಯವಸ್ಥೆಗೆ ಏವ್ರ ತೋಜಾದು ಶುಕ್ರವಾರ ಜಿಲ್ಲಾ ಕಾಂಗ್ರೆಸ್ ರಾಜಮಾರ್ಗ ಪ್ರಾಧಿಕಾರದ ಆಫೀಸಿಗೆ ಪೊಗ್ಗುನ ಪ್ರತಿಭಟನೆ ನಡೆಪಾಂಡು. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ತಾನೆಲೆಟ್ಟು ಶುಕ್ರವಾರ ರಾಷ್ಟ್ರೀಯ ರಾಜಮಾರ್ಗ ಪ್ರಾಧಿಕಾರಗೂ ಪೊಗ್ಗುನ ಪ್ರತಿಭಟನೆ ಅಟ್ಟಣೆ ಮಲ್ತದಿತ್ತಂಡು. ರಾಷ್ಟ್ರೀಯ ರಾಜಮಾರ್ಗ 17 ಕೂಳೂರುಡು ಸ್ಕೂಟರ್ಡ್ ಪೋನಗ ಮಾರ್ಗದ ಗುಂಡಿಗೆ ಬೂರ್ದು ಮಾಧವಿ ಪನ್ಪುನ ಪುಂಜು ತೀರ್ನ ಸಂಗತಿ ಬಗೆಟ್ ವಿರೋಧ ಮಲ್ತದ ಬೊಕ್ಕ ರಾಜಮಾರ್ಗ ಅವ್ಯವಸ್ಥೆಗೆ ಏವ್ರ ತೋಜಾದ ಈ ಪ್ರತಿಭಟನಾ ಕಾರ್ಯಕ್ರಮ ದೀದಿತ್ತೆರು. ಪುನಃ ಮೆರವಣಿಗೆಡು ಕೊನಪುನಂಚ ಅಣುಕು ಪ್ರದರ್ಶನಡು ಕುಡ್ಲದ ಮಲ್ಲಿಕಟ್ಟೆ ಕಾಂಗ್ರೆಸ್ ಭವನಡು ದುಪ್ಪಿದಾಡ್ದು ರಾಜಮಾರ್ಗ ಪ್ರಾಧಿಕಾರದ ಪ್ರಧಾನ ಆಫೀಸ್ಗೆ ಮುಟ್ಟಪೋದು ಪೊಗ್ಗುನ ಪ್ರತಿಭಟನೆ ಮಲ್ತೆರು. ಪ್ರತಿಭಟನಾಗಾರರು ಪೊಗ್ಗಂದಿನಂಚ ಈ ಪೊರ್ತುಡು ಪೊಲೀಸರು ತಡೆತೆರು. ಗುರಿ ಗುಂಡಿಲೇನು ಮುಚ್ಚಿದು ಮಾರ್ಗದ ಅವ್ಯವಸ್ಥೆ ಸರಿ ಮಲ್ಪಾವಂದಿನ ಜನಪ್ರತಿನಿಧಿಲಾಯ್ನ ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ, ಶಾಸಕರಾಯನ ಭರತ್ ಶೆಟ್ಟಿ, ವೇದವ್ಯಾಸ್ ಡಿ ಕಾಮತ್, ಪ್ರಾಧಿಕಾರದ ಅಧಿಕಾರಿನ ಜವಾಬ್ದಾರಿ ದಾಂತಿನ ಕಾರ್ಯಲೆಗ್ ಕಾಂಗ್ರೆಸ್ ನಾಯಕರು ವಿರೋಧ ಏವ್ರ ತೋಜಾಯರು. ಸುಂಕ ವಸೂಲುಡು ಬೋಡಾಯ್ನಾತು ದುಡ್ಡು ಬರೋಂದು ಇತ್ತಂಡಲ್ಲ ರಾಜಮಾರ್ಗ ಪ್ರಾಧಿಕಾರ ರಾಜಮಾರ್ಗುಲಿನ ಸರಿಯಾದ ತೋವಂದಿಜ್ಜಿ ಗುರಿ ಗುಂಡಿಲಿನ ಜನ ಬೂರ್ದು ಸಯ್ಯಂದುಲ್ಲೆರು. ಜೀವ ಕಳೆಯವನ್ನ ಮಾಧವಿ ಪೊಂಜವನ ಸಂಸಾರಗೂ 1 ಕೋಟಿ ರೂಪಾಯಿ ಪರಿಹಾರ ಕೊರುಡೊಂದು ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜ ಒತ್ತಾಯ ಮಲ್ತೆರು. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಗುರ್ಕಾರ್ಯರು ಹರೀಶ್ ಕುಮಾರ್, ದುಮ್ಮದ ಶಾಸಕರು ಜೆಆರ್ ಲೋಬೋ, ನಾಯಕರಾಯನ ಪದ್ಮರಾಜ್ ಆರ್ ಪೂಜಾರಿ, ಮಿಥುನ್ ರೈ, ಶಶಿಧರ್ ಹೆಗ್ಡೆ, ಕರ್ನಾಟಕ ಗೋಂಕು ಅಭಿವೃದ್ಧಿ ನಿಗಮದ ಗುರ್ಕಾರ್ತಿ ಮಮತಾ ಡಿಎಸ್ ಗಟ್ಟಿ, ಕುಡ್ಲ ನಗರ ಅಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರ್ಯರು ಸದಾಶಿವ ಉಳ್ಳಾಲ ಇಂಚ ಪಾಕ ಜನನಾಯಕಿಯರು ಪ್ರತಿಭಟನೆ ನೀಡಿದ್ದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಹಾದು ಹೋಗ್ತವೆ ಅಲ್ಲಿ ಸುಮಾರು 120 ಜನ ಇವತ್ತು ಮೃತರಾಗಿದ್ದಾರೆ. 120 ಅಮಾಯಕರ ಜೀವ ಇವತ್ತು ಕಳೆದುಕೊಂಡಿದ್ದೇವೆ. ಈ 120 ಜೀವಗಳು ಕೂಡ ಅಮೂಲ್ಯವಾಗಿರ್ತಕ್ಕಂಥದ್ದು. ಇದಕ್ಕೆ ಕೇಂದ್ರದ ಎಂಪಿಗಳು ಮತ್ತು ಕೇಂದ್ರ ಸರ್ಕಾರ ನೇರ ಹೊಣೆಯಾಗಿದೆ. ಅವರ ಮೇಲೆ ಕೂಡಲೇ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು. 120 ಕುಟುಂಬಗಳಿಗೂ 1 ಕೋಟಿಯಂತೆ ಹಣವನ್ನು ಬಿಡುಗಡೆ ಮಾಡಬೇಕು. ರಾಷ್ಟ್ರೀಯ ಹೆದ್ದಾರಿ ಇವತ್ತು ಅವೈಜ್ಞಾನಿಕವಾಗಿ ಮಾಡಲಾಗಿದೆ. ಎಲ್ಲಿ ಹೋದರೂ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೀರು ತುಂಬಿದೆ. ನಮ್ಮ ಏಜ್ ಆಸ್ಪತ್ರೆ ಹತ್ರ ಹೋದರೆ ಅಲ್ಲಿ ರಸ್ತೆಯಲ್ಲಿ ನೀರು, ಇಲ್ಲಿ ಪಂಪೆಯಲ್ಲಿ ಬಂದರೆ ರಸ್ತೆಯಲ್ಲಿ ನೀರು, ಅದಕ್ಕಿಂತ ಮುಂದೆ ಮಾಲೆಮಾರಿಗೆ ಹೋದರೆ ಅಲ್ಲಿ ರಸ್ತೆಯಲ್ಲಿ ನೀರು, ಅಲ್ಲಿ ಕೊಟ್ಟಾರ ಚೌಕಿಗೆ ಹೋದರೆ ಅಲ್ಲಿ ರಸ್ತೆಯಲ್ಲಿ ನೀರು, ಫಣಂಬೂರಿಗೆ ಹೋದರೆ ಅಲ್ಲಿ ನೀರು, ಮುಕ್ಕಕ್ಕೆ ಹೋದರೆ ಅಲ್ಲಿ ನೀರು, ಎಲ್ಲ ಕಡೆ ಹೊಂಡಮಯ ಆಗಿದೆ. ಸುರತ್ಕಲ್ವರೆಗೆ ಹೊಂಡಮಯ. ಈ ರಸ್ತೆಗಳ ಏನು ಕ್ವಾಲಿಟಿ ಇದೆ, ಅವೈಜ್ಞಾನಿಕವಾಗಿ ರಚನೆ ಮಾಡಿದ್ದಾರೆ, ಅದನ್ನ ಕೂಡಲೇ ತನಿಖೆ ಒಳಪಡಿಸಬೇಕು. ನಮ್ಮ ಊರಿನ ಮಗಳ ಒಂದು ಮರಣ ಆಗಿದೆ. ಇದಕ್ಕೆ ಮರಣಕ್ಕೆ ನೇರ ಕಾರಣ ಇದು ಪ್ರಕೃತಿ ವಿಕೋಪದಿಂದ ಆದಂಥ ಮರಣ ಅಲ್ಲ, ಇದು ಮಾನವನಿಂದ ಆದಂಥ ಮರಣ. ಇದು ಮಾನವನ ಏನು ಈ ಕಳಪೆ ಕಾಮಗಾರಿಯಿಂದ, ಭ್ರಷ್ಟಾಚಾರದಿಂದ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆಯುವಂಥ ಭ್ರಷ್ಟಾಚಾರದಿಂದ ಆದಂಥ ಮರಣ. ಇದಕ್ಕೆ ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ಬಿಜೆಪಿ ಪಕ್ಷ ಹೊತ್ಕೊಳ್ಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಾವು ಪ್ರತಿಭಟನೆ ಮಾಡಿದ್ದೇವೆ. ಮುಂಬರುವ ದಿವಸದಲ್ಲಿ ಎಲ್ಲಿ ಹೊಂಡ ಉಂಟ ಅಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸೆಲ್ಫಿ ಅಭಿಯಾನ ಮಾಡುತ್ತಾ ಈ ಸೆಲ್ಫಿಯನ್ನು ನೇರವಾಗಿ ರಾಷ್ಟ್ರೀಯ ಬಿಜೆಪಿಯ ಅಧ್ಯಕ್ಷರಿಗೆ, ಸ್ಥಳೀಯ ಸಂಸದರಿಗೆ ಹಾಗೂ ರಾಜ್ಯ ಬಿಜೆಪಿ ಅಧ್ಯಕ್ಷರಾದಂಥ ವಿಜೇಂದ್ರ ಅವರಿಗೆ ತಲುಪಿಸುವಂಥ ಕೆಲಸ ಕಾರ್ಯವನ್ನು ಮಾಡ್ತೇವೆ. ನಮ್ಮ ಇವತ್ತಿನ ಆಗ್ರಹ, ಯಾರೆಲ್ಲ ಈ ದುರ್ಮರಣದಿಂದ ಮೃತಪಟ್ಟಿದ್ದಾರ ಅವರ ಮನೆಗೆ ಕಡಿಮೆ ಪಕ್ಷ 1 ಕೋಟಿ ರೂಪಾಯಿ ಪರಿಹಾರ ಕೊಡುವ ತನಕ ಕಾಂಗ್ರೆಸ್ ಪಕ್ಷ ಈ ಪ್ರತಿಭಟನೆಯನ್ನು ಮಾಡ್ತದೆ. ನಮ್ಮ ಈ ಜಿಲ್ಲೆಯನ್ನು ಪ್ರತಿನಿಧಿಸುವಂಥ ನಮ್ಮ ಸಂಸದರಾದಂಥ ಬ್ರಜೇಶ್ ಚೌಟರ್ ಅವರು ಇದೇ ರಸ್ತೆಯಲ್ಲಿ ತಿರುಗಾಡ್ತಾರೆ. ಇಷ್ಟು ರಿಪೋರ್ಟ್ಗಳು ಇವರಿಗೆ ಬರ್ತಾ ಇದ್ರೂ ಕೂಡ ಇವರು ಕಣ್ಣು ಕಾಣದ ಹಾಗೆ, ಬಾಯಿ ಬಾರದ ಹಾಗೆ ಸುಮ್ಮನೆ ಕುಳಿತಿರುವಂಥದ್ದು. ಇವರ ಒಂದು ನಿರ್ಲಕ್ಷ್ಯತನದಿಂದ ಇವತ್ತು ಅದೆಷ್ಟೋ ಜೀವಗಳಿಗೆ ಹೋಗಿರುವಂಥದ್ದು. ಬಹುಶಃ ಇದರ ಬಗ್ಗೆ ಇವತ್ತು ಜನಾಕ್ರೋಶ ಎಲ್ಲ ಕಡೆ ಜಿಲ್ಲೆಯಲ್ಲಿ ಇದೆ. ಇವತ್ತು
ನಾವು ನೋಡ್ತಾ ಇದ್ದೇವೆ. ಇವರು ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಇವರಿಗೆ ಜನಗಳಿಂದ ಆರಿಸಿ ಹೋದ ನಂತರ ಜನರ ಸಮಸ್ಯೆಗಳ ಬಗ್ಗೆ ಸ್ಪಂದನೆ ಕೊಡಬೇಕು ಅನ್ನುವಂಥ ಒಂದು ಕನಿಷ್ಠವಾದಂಥ ಒಂದು ಜ್ಞಾನ ಕೂಡ ಇವರಲ್ಲಿ ಇಲ್ವಾ ಅನ್ನುವಂಥ ಪ್ರಶ್ನೆ ಇವತ್ತು ಎದ್ದಿರುವಂಥದ್ದು. ಅವರು ನಿನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ, ಸುಮಾರು 20 ಕೋಟಿಯನ್ನು ನಾವು ರಸ್ತೆ ಇದಕ್ಕೆ ಸ್ಯಾಂಕ್ಷನ್ ಮಾಡಿಸಿದ್ದು, ಆದರೆ ಮಳೆ ಬಂದದ್ರಿಂದ ಮಾಡಲಿಕ್ಕೆ ಆಗಲಿಲ್ಲ ಅನ್ನುವಂಥದ್ದು ನಮಗೆ ಕೂಡ ಗೊತ್ತಿದೆ. ನಮಗೆ ಮಳೆ ಬಂದರೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಮಳೆ ಬಂದಾಗ ಆ ರಸ್ತೆಯಲ್ಲಿ ಬಿದ್ದಂಥ ಗುಂಡಿಗಳನ್ನು ತೇಪೆ ಹಚ್ಚುವಂಥ ಕೆಲಸ ನೀವು ನಿಮ್ಮ ನ್ಯಾಷನಲ್ ಹೈವೇ ಅಥಾರಿಟಿ ಅಧಿಕಾರಿಗಳಿದ್ದಾರೆ, ಇವರ ಮುಖಾಂತರ ಹೇಳುವಷ್ಟು ಕೆಪಾಸಿಟಿ ನಿಮಗೆ ಇಲ್ವಾ? ಕುಡ್ಲದ ಬಂಗ್ರಾ ಕೂಳೂರು ಮಾಧವಿ ಪನ್ಪನಾರು ಸ್ಕೂಟರ್ ಹಿಡಿದು ಮಾರ್ಗದ ಗುಂಡಿಗೆ ಬೋರ್ದು ಲಾರಿ ಗುದ್ದದು ಜೀವ ಕಳೆಯವನ್ನು ಬಗ್ಗಿಟ್ಟು ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಬೇಜಾರು ತೆರಿಪಾದರು. ಕುಡ್ಲದ ಕದ್ರಾ ಬಿನ್ನೆರೆ ಬಂಗ್ಲೆಡು ರಾಜಮಾರ್ಗ ಪ್ರಾಧಿಕಾರದ ಅಧಿಕಾರಿಗಳ ಒಟ್ಟುಗು ಮಾರ್ಗದ ಸಮಸ್ಯೆలను ಬಗ್ಗಿಟ್ಟು ಸಭೆ ನಡಪಾಯಿನ ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಬಂಗ್ರಾ ಕೂಳೂರು ಮಾಧವಿ ಪನ್ಪುನ ಪುಂಜ ಒರ್ತಿನ ಸ್ಕೂಟರ್ ಮಾರ್ಗದ ಗುಂಡಿಗೆ ಮಗರ್ದು 6 ಲಾರಿದ ಅಡಿಕು ಬೋರ್ದು ಜೀವ ಕಳೆವನ್ನ ಬಗ್ಗಿಟ್ಟು ಬೇಜಾರು ತೆರಿಪಾಯರು. ಒಂದು ದುಃಖದ ಸಂಗತಿ. ಇಂಚಿನ ಸಂಗತಿ ಆನಗ ಜನಕ್ಲಿನ ಏವ್ರ ಅಂದಾಯಿ ನಾವು ಇಂಚಿನ ಮಾರ್ಗುಲಿನ ಬಗೆಟ್ಟು ಜನಪ್ರತಿನಿಧಿಲಿನ ಜವಾಬ್ದಾರಿಲ ಆತೆ ಅಗತ್ಯ ಅಂದ ಅರ್ಪಂಡೇರು. ಸುರತ್ಕಲ್ ಬಿಸಿ ರೋಡು ರಾಜಮಾರ್ಗದ ಸಮಸ್ಯೆ ಉಂಡು ಒಂದು ಸವಾಲದ ಮಾರ್ಗ. ಈ ಮಾರ್ಗಗೂ ಶಾಶ್ವತ ಪರಿಹಾರ ಮಲ್ತ ಕೊರಿಯರೆ ಇಲಾಖೆ ಕ್ರಮ ದೆತನೊಡೊಂದು ಬ್ರಿಜೇಶ್ ಚೌಟ ಪಂಡೇರು. ನಮ್ಮ ಬಿಸಿ ರೋಡಿನಿಂದ ಸುರತ್ಕಲ್ ವರೆಗಿನ ಪೋರ್ಟ್ ಕನೆಕ್ಟಿವಿಟಿ ರಸ್ತೆ ಏನಿದೆ NMPRCL ಅಂಡರ್ನಿರುವಂಥ ಅಲ್ಲಿ ಹಲವಾರು ಸಮಸ್ಯೆಗಳು, ಮೇಂಟೆನೆನ್ಸ್ನ ಇಶ್ಯೂಸ್ ಎಲ್ಲ ಇತ್ತು. ಹಾಗಾಗಿ ಸಂಬಂಧಪಟ್ಟ ಇಲಾಖೆಯವರನ್ನು NHI, ಪೊಲೀಸ್ ಇಲಾಖೆ, ಕಾರ್ಪೊರೇಷನ್ ಇವರ ಮೂರನ್ನು ಇಟ್ಕೊಂಡು ಒಂದು ಸಭೆ ನಮ್ಮ ಮಂಗಳೂರು ಉತ್ತರ ಮತ್ತು ಮಂಗಳೂರು ದಕ್ಷಿಣದ ಶಾಸಕರನ್ನು ಇಟ್ಕೊಂಡು ಇವತ್ತು ಮಾಡಿದ್ದೀವಿ. ಈಗಾಗಲೇ ಆ ರಸ್ತೆಗೆ ಒಟ್ಟು 28 ಕೋಟಿ ಮೊತ್ತದ ಮೇಂಟೆನೆನ್ಸ್ ವರ್ಕ್ನ ಟೆಂಡರ್ ಆಗಿದೆ. ಆ ಟೆಂಡರ್ ಕೆಲಸಗಳು ಮಳೆಗಾಲದ ಕಾರಣಕ್ಕೆ ಮಾಡಲಿಕ್ಕೆ ಆಗಿರಲಿಲ್ಲ. ಅತ್ಯಂತ ಶೀಘ್ರದಲ್ಲಿ ಆ ಕೆಲಸವನ್ನು ಪ್ರಾರಂಭ ಮಾಡುವಂಥದ್ದನ್ನು ಈಗಾಗಲೇ ಸೂಚಿಸಿದ್ದೇವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೋಆರ್ಡಿನೇಷನ್ ಮಾಡಲಿಕ್ಕೆ ನಾವು ಪೊಲೀಸ್ ಇಲಾಖೆಗೆ ಸೂಚಿಸಿದ್ದೇವೆ. ಇದರ ಜೊತೆಗೆ ನಾವು ಈ ಒಟ್ಟು 33 ಕಿಲೋಮೀಟರ್ನ ಸ್ಟ್ರೆಚ್ ಏನಿದೆ ಅದನ್ನು ಕಂಪ್ಲೀಟ್ ಅಪ್ಗ್ರೇಡ್ ಮಾಡುವಂಥದ್ದಕ್ಕೆ ಈಗಾಗಲೇ ನಾನು ಕೇಂದ್ರ ಸಚಿವರ ಹತ್ರ ಮನವಿ ಮಾಡಿದ್ದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ DPR ಮಾಡಲಿಕ್ಕೆ ನಮಗೆ ಅನುಮೋದನೆಯೂ ಸಿಕ್ಕಿದೆ. ಆ DPR ಆಗುವಂಥ ಸಂದರ್ಭದಲ್ಲಿಯೂ ಕೂಡ ಕಾರ್ಪೊರೇಷನ್, ಪೊಲೀಸ್ ಇಲಾಖೆ ಮತ್ತು NHI ಒಟ್ಟು ಕೋಆರ್ಡಿನೇಟೆಡ್ ಎಫರ್ಟ್ ಆಗಬೇಕು, ಅದನ್ನು ಚರ್ಚೆ ಮಾಡಿ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಇವತ್ತಿನ ಸಭೆಯಲ್ಲಿ ನಾವು ಸೂಚಿಸಿದ್ದೇವೆ. ಹಾಗಾಗಿ ಈ ರಸ್ತೆಯ ಒಟ್ಟು ಅಭಿವೃದ್ಧಿ ದೃಷ್ಟಿಯಿಂದ ಮತ್ತು ಮಂಗಳೂರು ನಗರಕ್ಕೆ ಇವತ್ತು ಹೆವಿ ಟ್ರಾಫಿಕ್ ಇರೋದ್ರಿಂದ, ವಿಶೇಷವಾಗಿ ಪೋರ್ಟ್ನ ಟ್ರಾಫಿಕ್ ಇರೋದ್ರಿಂದ ಆ ಟ್ರಾಫಿಕನ್ನು ಡೈವರ್ಟ್ ಮಾಡಲಿಕ್ಕೆ ಮುಂದಿನ ದಿವಸದಲ್ಲಿ ಒಂದು 35 ಕಿಲೋಮೀಟರ್ನ ಬೈಪಾಸ್ನ ರಚನೆ ಕೂಡ ಆಗಬೇಕು. ಅದರ ಬಗ್ಗೆಯೂ ಕೂಡ ಅನುಮೋದನೆ ಸಿಕ್ಕಿದೆ. DPR ಆಗಿ ಅದು ಮುಂದಿನ ದಿವಸಗಳಲ್ಲಿ ಆಗುವಂಥದ್ದಿದೆ. ಬುಳಿಚಿಲ ಆಯ್ನ ಬಕ ಒಂದು ಪುನಃ ತಲಪಾಡಿ ಕಾಸರಗೋಡು ರಾಜಮಾರ್ಗ ಉದಿಪ ನಡೆದು ತುಂಬೆ ಅವೇತೋ ಜನ ಜೀವ ಕಳೆಯೊಂದಿರು. ಗುರುವಾರ ಕಾಸರಗೋಡು ಕೈತಲ್ದ ಮೋಗ್ರಾಲ್ ಪುತ್ತೂರುಡು ಇರುವೆರು ಜೀವ ಕಳೆಯೊನ್ನ ಬೇಜಾರದ ಸಂಗತಿ ನಡೆಸಿದರು. ಕರ್ನಾಟಕ ಕೇರಳ ಗಡಿ ಪ್ರದೇಶ ತಲಪಾಡಿ ಹಿಡಿದು ಕಾಸರಗೋಡು ಕರಿದು ಐಡ್ಲ ಅಂಚುಮುಟ್ಟ ರಾಷ್ಟ್ರೀಯ ರಾಜಮಾರ್ಗ ಆಜನೂತ ಅಚ್ಪತ್ತ ಆಜಿ ಸಾಲು ಬೊಕ್ಕ 2 ಸಾಲು ಸರ್ವಿಸ್ ಮಾರ್ಗ ಸೇರಿದು 8 ಸಾಲದ ಮಾರ್ಗ ಅದು ಬುಳಿಚಿಲ ಒಂದುಂಡು. ಸುಮಾರು 3/4 ದಾತ ಕಾಮಗಾರಿ ಮುಗಿದಂಡು ಅಂಡ ಬುಳಿಚಿಲ ಆಯ್ನ ಮಾರ್ಗ ಉದಿಪನ ಆಪುನಿಡ್ದು ದುಂಬೆ ಅವೇತೋ ಜನ ಜೀವ ಕಳೆ ಒಂದೇರು. ರಭಸದ ಪೋಪರಿಡ್ ಗಾಡಿಲು ಗುದ್ದುದು, ಕಾಮಗಾರಿ ಕಂಪನಿ ದಕ್ಕಲು ಕೆಲಸ ಮಲ್ಪನಗ ಗಾಡಿಲು ಗುದ್ದುದು, ಕಂಪನಿದ ಕೆಲಸ ಮಲ್ಪನ ಪರಮೋಸ ಬೂರ್ದು ಇಂಚ ಪಾಕ ಜನ ಜೀವ ಕಳೆ ಒಂದೇರು. ಗುರುವಾರ ಕೂಡ 2 ಜನ ಕೆಲಸದಕ್ಕಲು ಜೀವ ಕಳೆ ಒಂದೇರು. ಕಾಸರಗೋಡು ಕೈತಲ್ದ ಮುಗ್ರಾಲ್ ಪುತ್ತೂರುಡು ಅಭಿವೃದ್ಧಿ ಕಾಮಗಾರಿಡ ಕರೆಂಟ್ ಲೈಟ್ ದ ವ್ಯವಸ್ಥೆ ಮಲ್ಪನಾಗ ಕ್ರೇನ್ದ ತೊಟ್ಟಿಲು ಕದಿಲ್ದು ಬೂರ್ದು ಕೋಜಿಗೋಡ್ ವಡಗರತ 30 ವರ್ಷ ಪ್ರಾಯದ ಅಕ್ಷಯ್ ಬೊಕ್ಕ 30 ವರ್ಷ ಪ್ರಾಯದ ಅಶ್ವಿನ್ ಪನ್ಪುನ ಇರುವೇರು ಜವಣಿರು ತೀರ್ದೇರು. ಅಕ್ಷಯ್ ಕುಂಬ್ಳೆ ಆಸ್ಪತ್ರೆಡು ಬೊಕ್ಕ ಅಶ್ವಿನ್ ಕುಡ್ಲದ ಆಸ್ಪತ್ರೆಡು ತೀರ್ದೇರು. ಕ್ರೇನ್ ಗಳಸದ ಕರೆಂಟ್ ಲೈಟ್ ಪಾಡುನ ಕೆಲಸಡು ಮಕ್ಕಳು ಕ್ರೇನ್ ಪೆಟ್ಟಿಗೆದ ಉಲಾಯಿ ಕೆಲಸ ಮಲ್ತಂದು ಪುನಗ ಅವು ಕದಿಲ್ದು ಸರ್ವಿಸ್ ಮಾರ್ಗಗೂ ಪೂರ್ದುಂಡು. ಜೋರ್ದ ಪೆಟ್ಟಾಯಿನ ಅಕ್ಲಿನ ತುರ್ತು ಆಸ್ಪತ್ರೆಗೆ ಸಾಗಂಡಲ ಜೀವ ವರಿಪಾಯರ ಸಾಧ್ಯ ಆತಜಿಂದ ತೆರೆದು ಬೈದಳು. ಬಂಟ್ವಾಳ ಸಾಣೂರು ಪದೌದ 22 ವರ್ಷ ಪ್ರಾಯದ ಸಂದೀಪ್ ಪನ್ಪನಾರು ಮಂಜಲ್ ಸೀಕಡು ಕುಡ್ಲದ ವೆನ್ಲಾಕ್ ಆಸ್ಪತ್ರೆಡು ತೀರ್ದೇರು. ಅಂಡ ಸೊಂಟಗು ಪೆಟ್ಟಾಯಿ ನೀಡಿದ್ಲ ತೀರ್ದಿಪ್ಪಡು ಪನ್ಪನ ಸಂಶಯಡು ಈ ಬಗೆಟ್ಟು ಪೊಲೀಸ್ ಕೇಸ್ ಪಾಡ್ದೇರು. ಬಂಟ್ವಾಳ ಸಾಣೂರು ಪದೌದ 22 ವರ್ಷ ಪ್ರಾಯದ ಸಂದೀಪ್
ಮಂಜಲ್ ಸೀಕಡ್ ಕುಡ್ಲದ ವೆನ್ಲಾಕ್ ಆಸ್ಪತ್ರೆಡ್ ತೀರ್ದೆರು. ಬಂಟ್ವಾಳದ ಸಂಘ ಬೊಟ್ಟುಗು ದಿನ ಮಜೂರಿ ಬೇಲೆಗು ಪೋದು ಪುನಗ ಸಂದೀಪ್ ತರಿತಿರ್ಗದ ಬೂರ್ನಗ ಸುಂಟುಗು ಪೆಟ್ಟಾದು ಐಡ್ದು ಬೊಕ್ಕ ಇಲ್ಲಡೆ ವಿಶ್ರಾಂತಿ ಪಡೆಯೊಂದಿತ್ತೆರು. ಸೆಪ್ಟೆಂಬರ್ 5 ಬೇನೆ ಜೋರಾದು ಊರ್ದ ಆಸ್ಪತ್ರೆದ ಮರ್ದು ಮಲ್ತದಿತ್ತೆರು. ಐಡ್ದು ಬೊಕ್ಕ ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಗೆ ಲೆತ್ತೊಂದು ಪೋನಗ ಡಾಕ್ಟರ್ ಪರೀಕ್ಷೆ ಮಲ್ತದ ಕುಡ್ಲದ ವೆನ್ಲಾಕ್ ಆಸ್ಪತ್ರೆಗೆ ಪೋಯರೆ ಪಂತೆರು. ಸಂದೀಪ್ಗ ಮಂಜಲ್ ಸೀಕ್ ಬೊಕ್ಕ ಲಿವರ್ಗ್ ಸಂಬಂಧ ಸೀಕುಂಡು ವೆನ್ಲಾಕ್ ಆಸ್ಪತ್ರೆ ತೆರಿಪಾದರು. ಅಂಚಾದ ಆಸ್ಪತ್ರೆ ಮರ್ದು ನಡತೊಂದಿತ್ತದು. ಸೆಪ್ಟೆಂಬರ್ 5 ರಾತ್ರಿ 1 ಗಂಟೆಗೆ ಸಂದೀಪ್ ತೀರ್ದರು. ಸೊಂಟಗು ಪೆಟ್ಟಾಯಿ ನೀಡಿದ ಅವರಲ್ಲ ತೀರ್ನ ಸಾಧ್ಯತೆ ಉಪ್ಪು ನೀಡಿದ ಅವರ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ UDR ನಂಬರ್ 33/2025 ಕಲಂ 14 BNSS ಅಡಿಟ್ ಕೇಸ್ ಪಾಡ್ದಿರು. ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ದುಂಬಾಳ್ತಿಡು ಸೆಪ್ಟೆಂಬರ್ 14 ಒಡಿಪು ಸೇರಿದು ದಕ್ಷಿಣ ಕನ್ನಡ ಜಿಲ್ಲೆದ ಮಾತಾ ಸಹಕಾರಿ ಬಂಧುಲೆಡ್ದು ಧರ್ಮ ಜಾಗೃತಿ ಯಾತ್ರೆ ಉಜಿರೆಡ್ದು ಧರ್ಮಸ್ಥಳಕ್ಕೂ ನಡಪರೆ ಉಂಡು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿರ್ದೇಶಕರು ಶಶಿಕುಮಾರ್ ರೈ ಬಾಲ್ಯುಟ್ಟು ಪಂತಿರು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ನಿರ್ದೇಶಕರು ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಗುರ್ಕಾರ್ಯರು ಶಶಿಕುಮಾರ್ ರೈ ಬಾಲ್ಯುಟ್ಟು ಶುಕ್ರವಾರ ಕುಡ್ಲಾ ಕುಡಿಯಲ್ ಬೈಲ್ದ SCDCC ಬ್ಯಾಂಕ್ ಸಭಾಂಗಣುಡು ಸುದ್ದಿಗುಟ್ಟೋಡು ಪಾತಿರ್ದು ಸೆಪ್ಟೆಂಬರ್ 14 ಒಡಿಪು ಸೇರ್ದು ದಕ್ಷಿಣ ಕನ್ನಡ ಜಿಲ್ಲೆದ ಮಾತಾ ಸಹಕಾರಿ ಬಂಧುಲು ಧರ್ಮಸ್ಥಳಕ್ಕೂ ನಡಪವನ ಧರ್ಮ ಜಾಗೃತಿ ಯಾತ್ರೆದ ಬಗೆಟು ಮಾಹಿತಿ ಕೊರಿಯರು. ಜೊತೆ ಬಾಳ್ವೆದ ಗುರುತು ಆದುಪ್ಪುನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪಿರಾಕದ ಪರಂಪರೆಯನ್ನು ಹೊಂದಿದ ಪುನಃ ಪವಿತ್ರ ಕ್ಷೇತ್ರ. ಇಂಚಿನ ಪವಿತ್ರ ಪೂಜನೀಯ ಕ್ಷೇತ್ರಗೂ ಕಳಂಕ ಕನವೊಂದು ಪುನಃ ದುಷ್ಟಶಕ್ತಿಲೆನ ಷಡ್ಯಂತ್ರಗೂ ವಿರೋಧ ತೋಜಾದು ಒಡಿಪೋ ಸೇರ್ದು ದಕ್ಷಿಣ ಕನ್ನಡ ಜಿಲ್ಲೆದ ಮಾತಾ ಸಹಕಾರಿ ಬಂಧುಲು ಪಕ್ಷ ಭೇದ ಇಜ್ಜಂದೆ ಬೊಕ್ಕ ಜಾತಿ ಭೇದದಂತೆ ಒಗ್ಗಟ್ಟಾದು ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ದುಂಬಾಳ್ತೆಡ್ ಧರ್ಮ ಜಾಗೃತಿ ಯಾತ್ರೆನು ಸೆಪ್ಟೆಂಬರ್ 14 ಐತಾರ ನಡಪಾವುಡೊಂದು ಆರ್ಪಂಡೆರು. ಕಾರ್ಲಾ ಸೇರ್ದು ಬೇತೆ ಬೇತೆ ಊರುಲೆಡ್ದು ಬತ್ತಿನ KMF ಕ್ಯಾಂಪ್ಕೋ ಸೇರ್ದು ಮಾತಾ ಸಹಕಾರಿ ಸಂಘಲಿನ ಪದಾಧಿಕಾರಿಗಳು ಸದಸ್ಯರು ಐತಾರ ಮಧ್ಯಾಹ್ನ 12 ಗಂಟೆಗೆ ಉಜಿರೆಡು ಒಟ್ಟು ಸೇರ್ದು ಧರ್ಮಸ್ಥಳಕ್ಕೂ ಧರ್ಮ ಜಾಗೃತಿ ಯಾತ್ರೆ ನಡಪಾವುಡು. ಒಂಜರೆ ಸಾರದಾತು ಸಹಕಾರಿ ಸಂಘಲಿನ ಮೂಜಿ ಸಾರೋಡ್ಲ ಹೆಚ್ಚ ಗಾಡಿಲೆಡು 10 ಸಾರದಾತು ಜನ ಧರ್ಮ ಜಾಗೃತಿ ಯಾತ್ರೆ ಮಲ್ಪುವೆರು. ಹೈನುಗಾರರ್ನ ಸೊಸೈಟಿಗೆ ಬಾರಿ ಸಾಯ ಕೊರ್ನಾರು ಹೆಗಡೆರಂದು ಮಾತಿರ್ಲ ಒಗ್ಗಟ್ಟಿಡು ಪಾಲ್ದು ತುನರೆ ಲೆಪ್ಪು ಕೊಡ್ತಿರು. ಉಜಿರೆಡು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಯಾತ್ರೆಗೂ ಚಾಲನೆ ಕೊರ್ಪೆರು. ಅಮೃತ ವರ್ಷಿಣಿ ಸಭಾಭವನದ ಪಿರವು ಗಾಡಿಲಿನ ಉಂತಾಯರೆ ವ್ಯವಸ್ಥೆ ಮಲ್ತದಂಡು. ಅಲ್ಪೊಡ್ದು ನಡತೊಂದು ದೇವಸ್ಥಾನಕ್ಕೆ ಪೋದು ಪ್ರಾರ್ಥನೆ ಮಲ್ತದು. ಅಮೃತ ವರ್ಷಿಣಿಗೆ ಬತ್ತದು ಸಭಾಲೀಸ್ ನಡಪುಂಡು. ವೀರೇಂದ್ರ ಹೆಗಡೆರು ಆಶೀರ್ವಾದ ಮಲ್ಪೇರು. ರಾಜೇಂದ್ರ ಕುಮಾರ್ ಮಾತ್ರೆಗ್ಲ ಮೆಚ್ಚುಗೆ ತೆರಿಪಾವಿರಂದು ಶಶಿಕುಮಾರ್ ರೈ ಬಾಲ್ಯುಟ್ಟು ಪಂಡಿರು. ಬೇತೆ ಬೇತೆ ಸಹಕಾರಿ ಸಂಘಲೆನ ಮುಖ್ಯಸ್ಥರಾದ ಪುನಃ ಬೊಕ್ಕ SCDCC ಬ್ಯಾಂಕ್ ನಿರ್ದೇಶಕರಾಯಿನ ಜಯರಾಜ್ ಶೆಟ್ಟಿ, ವಾದಿರಾಜ ಶೆಟ್ಟಿ, ಜಯರಾಮ ರೈ ಬೊಕ್ಕ ಸಹಕಾರಿಲಿನ ರಾಜ್ಯ ಸಂಘದ ಮನ್ಮಥ ಸುದ್ದಿ ಕುಟ್ಟುಡಿತ್ತರು. 1,500ಕ್ಕೂ ಅಧಿಕ ಸಹಕಾರಿ ಸಂಘಗಳು ಹಾಗೂ 3,000ಕ್ಕೂ ಅಧಿಕ ವಾಹನಗಳು ಭಾಗಿಯಾಗಿ ಮಧ್ಯಾಹ್ನ ಸುಮಾರು 12 ಗಂಟೆಗೆ ಉಜಿರೆಯಿಂದ ಧರ್ಮಸ್ಥಳಕ್ಕೆ ಯಾತ್ರೆಯನ್ನು ನಡೆಸಲಿಕ್ಕಿದ್ದೇವೆ. ಈ ಯಾತ್ರೆ ಸುಮಾರು 12 ಗಂಟೆಗೆ ಈ ಯಾತ್ರೆಯ ಪ್ರಮುಖರಾಗಿರತಕ್ಕಂತಹ ಈ ಜಿಲ್ಲೆಯ ಅಗ್ರಗಣ್ಯ ಸಹಕಾರಿಗಳು ಸಹಕಾರಿ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ಉಜಿರೆಯಲ್ಲಿ ಈ ಸಹಕಾರಿ ಜಾಥಾಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ. ಈ ವ್ಯವಸ್ಥೆಯು ಸಹಬಾಳ್ವೆ ಪ್ರತೀಕವಾಗಿರತಕ್ಕಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪ್ರಾಚೀನ ಪಾರಂಪರ್ಯವನ್ನು ಹೊಂದಿರತಕ್ಕಂತಹ ಪವಿತ್ರ ಕ್ಷೇತ್ರ. ಇಂತಹ ಪವಿತ್ರತೆಯ ಪೂಜ್ಯನೀಯ ಕ್ಷೇತ್ರಕ್ಕೆ ಕಳಂಕ ತರುತ್ತಿರುವ ದುಷ್ಟಶಕ್ತಿಗಳ ಷಡ್ಯಂತ್ರಕ್ಕೆ ವಿರೋಧಿಸಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ತ ಸಹಕಾರಿ ಬಂಧುಗಳು ಪಕ್ಷಾತೀತವಾಗಿ ಹಾಗೂ ಜಾತ್ಯತೀತವಾಗಿ ಒಗ್ಗಟ್ಟಾಗಿ ಸಹಕಾರಿ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಧರ್ಮ ಜಾಗೃತಿ ಯಾತ್ರೆಯನ್ನು ದಿನಾಂಕ 14/9/2025 ಭಾನುವಾರ ನಡೆಸಲಿದ್ದೇವೆ. ಮಧ್ಯಾಹ್ನ 12 ಗಂಟೆಗೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ವಿಧದ ಸಹಕಾರಿ ಸಂಘಗಳು
ಪದಾಧಿಕಾರಿಗಳು ಸದಸ್ಯರುಗಳು ಉಜಿರೆಯಲ್ಲಿ ಒಟ್ಟು ಸೇರಿ ಧರ್ಮಸ್ಥಳಕ್ಕೆ ಧರ್ಮಜಾಗೃತಿ ಯಾತ್ರೆ ನಡೆಸಲಿದ್ದೇವೆ. ಇದರಲ್ಲಿ ಸುಮಾರು 1,500ಕ್ಕೂ ಹೆಚ್ಚು ಸಹಕಾರಿ ಸಂಘಗಳ 3,000ಕ್ಕೂ ಅಧಿಕ ವಾಹನಗಳಲ್ಲಿ ಸಹಕಾರಿಗಳು ಧರ್ಮಯಾತ್ರೆಯನ್ನು ಮಾಡಲಿದ್ದಾರೆ. ಇದೊಂದು ಧರ್ಮ ಸಂರಕ್ಷಣೆಯ ಯಾತ್ರೆಯಾಗಿದೆ. ಧಾರ್ಮಿಕ ಕ್ಷೇತ್ರಗಳ ವಿರುದ್ಧ ಅಪಪ್ರಚಾರ ಮಾಡುವ ಷಡ್ಯಂತ್ರಗಳ ವಿರುದ್ಧ ಈ ಯಾತ್ರೆಯನ್ನು ಆಯೋಜಿಸಲಾಗಿದೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಸಂಘಗಳು ಯಾವಾಗಲೂ ಸೌಹಾರ್ದತೆಯಿಂದ ಪರಸ್ಪರ ಸಹಬಾಳ್ವೆಯಿಂದ ಕಾರ್ಯನಿರ್ವಹಿಸುತ್ತಿವೆ. ಪವಿತ್ರ ಧರ್ಮಸ್ಥಳ ಕ್ಷೇತ್ರದ ಮೇಲೆ ವಿಶೇಷ ಗೌರವ ಶ್ರದ್ಧಾಭಕ್ತಿಯನ್ನು ಸಹಕಾರ ಕ್ಷೇತ್ರ ಹೊಂದಿದೆ. ಹಾಗಾಗಿ ಈ ಧರ್ಮಕ್ಷೇತ್ರಕ್ಕೆ ಅಪಚಾರವೆಸಗುವ ಷಡ್ಯಂತ್ರಿಗಳಿಗೆ ಸ್ಪಷ್ಟ ಸಂದೇಶವನ್ನು ನೀಡುವ ಚಾರಿತ್ರಿಕ ಯಾತ್ರೆ ಈ ಧರ್ಮ ಜಾಗೃತಿ ಯಾತ್ರೆ ಆಗಬೇಕಾಗಿದೆ. ಬೆಂಗಳೂರದ ಕಿಂಗ್ಸ್ ಮೇಡವ್ಸ್ ಹೋಟೆಲ್ ನಡತಿನ ರಾಷ್ಟ್ರ ಮಟ್ಟದ ಮಿಸ್ ಅಂಡ್ ಮಿಸ್ಟರ್ ಅಸ್ಟಲ್ ಸೌಂದರ್ಯ ಪಂತೊಡು ಲಿಟಲ್ ಮಿಸ್ಟರ್ ಇಂಡಿಯಾ ರನ್ನರ್ ಅಪ್ ಇನಾಮುನು ಕುಡ್ಲದ ಲೆಹರ್ ಸಾಹಿ ಬೊಕ್ಕ ಆಯನ ಅಕ್ಕ ವಿಯಾ ಸಾಯಿ 3ನೇ ರನ್ನರ್ ಅಪ್ ಇನಾಮು ಗೆದ್ದಿದರು. ಕುಡ್ಲದ 4 ವರ್ಷ ಪ್ರಾಯದ ಲೆಹರ್ ಸಾಹಿ ಬೆಂಗಳೂರದ ಕಿಂಗ್ಸ್ ಮೆಡವ್ಸ್ ಹೋಟೆಲ್ ನಡತಿನ ರಾಷ್ಟ್ರ ಮಟ್ಟದ ಮಿಸ್ ಅಂಡ್ ಮಿಸ್ಟರ್ ಅಸ್ತ್ರಲ್ ಸೌಂದರ್ಯ ಪಂತೊಡು ಜೂನಿಯರ್ ಮಿಸ್ಟರ್ ಇಂಡಿಯಾ ಅಸ್ತ್ರಲ್ 2025 ಸುರೂತ ರನ್ನರ್ ಅಪ್ ಆದ ಇನಾಮು ಗೆದ್ದಿದೆ. ಲೆಹರ್ ಸಾಯಿನ ಅಕ್ಕ 11 ವರ್ಷ ಪ್ರಾಯದ ಬಿಯಾ ಸಾಯಿ 3ನೇ ರನ್ನರ್ ಅಪ್ ಇನಾಮು ಗೆದ್ದಿದಳು. ಕುಡ್ಲದ ಕಾರ್ಮೆಲ್ CBSE ಸ್ಕೂಲುಡು ಲೆಹರ್ ಸಾಯಿ UKG ಬೊಕ್ಕ ವಿಯಾ ಸಾಹಿ 6ನೇ ಕ್ಲಾಸ್ ಕಲ್ತೊಂದುಲ್ಲೆರು. ಮೆಕಲು ಇರುವೆರ್ಲ ರಾಷ್ಟ್ರೀಯ ಬೊಕ್ಕ ಅಂತಾರಾಷ್ಟ್ರೀಯ ಮಟ್ಟದ ಪಂತೊಲಿಡು ಪಾಲ್ದಿತ್ತೊಂದು ಇನಾಮ್ಲೆನು ಗೆಂದಿನಕಲು ಆದುಲ್ಲೆರು. ಲೆಹರ್ ಸಾಯಿ ಪ್ರಿನ್ಸ್ ಆಫ್ ಪ್ರಿಯದರ್ಶಿನಿ ವಿನ್ನರ್ ಬೊಕ್ಕ ಅಕ್ಕ ವಿಯಾ ಸಾಹಿ ಪ್ರಿನ್ಸೆಸ್ ಆಫ್ ಕರಾವಳಿ ವಿನ್ನರ್, ಪ್ರಿನ್ಸೆಸ್ ಆಫ್ ಪ್ರಿಯದರ್ಶಿನಿ ರನ್ನರ್ ಆಫ್ ಬೆಸ್ಟ್ ಪರ್ಸನಾಲಿಟಿ ಜೂನಿಯರ್ ಇಂಟರ್ನ್ಯಾಷನಲ್ ಮಾಡೆಲ್ ಫ್ಯಾಷನ್ ಐಕಾನ್ ಪನ್ಪುನ ಪ್ರಶಸ್ತಿಲೆನು ಪಡೆತಿರು. ಕುಡ್ಲದ ಕುದ್ರೋಳಿ ಜಾಮಿಯಾ ಪಳ್ಳಿದ ಆಡಳಿತ ಮಂಡಳಿ ಮುಸ್ಲಿಂ ಐಕ್ಯ ವೇದಿಕೆ ಬೊಕ್ಕ ಜಮಾತೆ ಇಸ್ಲಾಮಿ ಹಿಂದ್ ಜತೆ ಸೇರಿಗೆಡು ಸೆಪ್ಟೆಂಬರ್ 14 ಸಾರ್ವಜನಿಕ ಮಸೀದಿ ದರ್ಶನ ಕಾರ್ಯಕ್ರಮ ದಿವಂದುಂಡು ಜಮಾತೆ ಇಸ್ಲಾಮಿ ಹಿಂದ್ ಸ್ಥಾನೀಯ ಗುರ್ಕಾರ್ಯರು ಇಸ್ಹಾಕ್ ಪುತ್ತೂರು ಪಂತೆರು. ಜಮಾತೆ ಇಸ್ಲಾಮಿ ಹಿಂದ್ ಸ್ಥಾನೀಯ ಗುರ್ಕಾರ್ಯರು ಇಸ್ಹಾಕ್ ಪುತ್ತೂರು ಸುದ್ದಿಕೊಟ್ಟೋಡು ಪಾತಿರ್ದು ಪಳ್ಳಿ ಮುಸ್ಲಿಮೆರು ಬೊಕ್ಕ ಕುರಾನ್ ಗ್ರಂಥದ ಬಗೆಟು ಸಮಾಜಡು ತಪ್ಪು ಅಭಿಪ್ರಾಯ ಬೊಕ್ಕ ಅಪನಂಬಿಕೆಲು ಪುಟ್ಟುದುಂಡು ದೇನು ದೂರ ಮಲ್ಪುನ ದಿಟ್ಟಿಡು ಕುಡ್ಲದ ಕುದ್ರೋಳಿ ಜಾಮಿಯಾ ಪಳ್ಳಿದ ಆಡಳಿತ ಮಂಡಳಿದ ನಿರೆಟ್ಟು ಮುಸ್ಲಿಂ ಐಕ್ಯ ವೇದಿಕೆ ಬೊಕ್ಕ ಜಮಾತೆ ಇಸ್ಲಾಮಿ ಹಿಂದ್ ಜತೆ ಸೇರಿಗೆಡು ಸೆಪ್ಟೆಂಬರ್ 14 ಸಾರ್ವಜನಿಕ ಮಸೀದಿ ದರ್ಶನ ಕಾರ್ಯಕ್ರಮ ದಿವೊಂದೊಂದು ಪಂಡೆರು. ಜಾಮಿಯಾ ಪಳ್ಳಿಗು ಕಾಂಡ ಪತ್ತರ ಹಿಡಿದು ಬಯ್ಯ 7 ಮುಟ ಸರ್ವ ಧರ್ಮದ ಕುಲು ಬರ್ಪುನೇಕ್ ಬುಡು ಅವಕಾಶ ಕೊರ್ಪುಂಡು ಆಂಜವನಕುಲು ಪೊಂಜವನಕುಲು ಸೇರ್ದು ಮಾತಿರ್ಲ ಬರುಲಿ ಬರ್ಪುನಕ್ಲಿನ ಉಮೇದು ಪ್ರಶ್ನೆ ಜಿಜ್ಞಾಸೆಲೆಗ್ ಸರಿಯಾಯಿನ ವಿವರ ಕೊರಿಯರ ವ್ಯವಸ್ಥೆ ಮಲ್ತದನಂದು ಪಂಡೆರು. ಪಳ್ಳಿ ದರ್ಶನ ಉದಿಪನ ಲೇಸಿಡು ಸ್ವಾಮೀಜಿಲು ಬೊಕ್ಕ ಬೇತೆ ಬೇತೆ ಸಂಘಟನೆಲಿನ ನಾಯಕಿಯರು ಲೋಕಸಭಾ ಸದಸ್ಯರು ಕ್ಷೇತ್ರದ ಶಾಸಕರು ಪಾಲ್ದಿತ್ತೊಂಬೆರೆಂದು ಇಸ್ಹಾಕ್ ಪುತ್ತೂರು ಪಂಡೆರು. ಸ್ವಾಗತ ಸಮಿತಿ ಗುರ್ಕಾರ್ಯರು KM ಆಶ್ರಫ್, ಒತ್ತು ಗುರ್ಕಾರ್ಯರು ಯಾಸಿನ್, ಪಲ್ಲಿದ ಕಾರ್ಯಂತರು SA ಖಲೀಲ್, ಮುಸ್ಲಿಂ ಐಕ್ಯ ವೇದಿಕೆ ಸಂಚಾಲಕರು ಅಬ್ದುಲ್ ಅಜೀಜ್ ಸುದ್ದಿ ಕೊಟ್ಟೋಡು ಇತ್ತರು. ಈ ಸಮಾಜದಲ್ಲಿ ಒಂದು ರೀತಿಯ ಅಪನಂಬಿಕೆಯನ್ನು ತಪ್ಪು ತಿಳುವಳಿಕೆಗಳನ್ನು ಹರಡುವಂತಹ ಕೆಲಸ ನಡೀತಾ ಇದೆ. ಧರ್ಮಗಳ ಬಗ್ಗೆ ಅಪನಂಬಿಕೆಗಳನ್ನುಂಟು ಮಾಡುವಂತಹದ್ದು, ಪ್ರೀತಿಯನ್ನು ಬೋಧಿಸುವಂತಹ ಧರ್ಮವನ್ನು ದ್ವೇಷಕ್ಕಾಗಿ ಬಳಸಿಕೊಳ್ಳುವಂತಹದ್ದು, ಇಂತಹ ವಾತಾವರಣದಿಂದಾಗಿ ಜನರ ಮಧ್ಯೆ ಒಂದು ರೀತಿಯ ಅಪನಂಬಿಕೆ ಉಂಟಾಗುವುದರಿಂದಾಗಿ ಒಂದು ರೀತಿಯ ಪರಸ್ಪರ ಸಂಬಂಧದಲ್ಲಿ ಬಿರುಕುಂಟಾಗುವಂತಹ ಒಂದು ಅವಸ್ಥೆ ಉಂಟಾಗ್ತಾ ಇದೆ. ಈ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆಯನ್ನು ಕಾಪಾಡಲಿಕ್ಕಾಗಿ ಪ್ರಯತ್ನ ಮಾಡಬೇಕಾಗಿರುವಂತಹದ್ದು ಧರ್ಮಗಳನ್ನು ಪ್ರೀತಿಸುವಂತಹ ಪ್ರತಿಯೊಬ್ಬರ ಕರ್ತವ್ಯ ಆಗಿದೆ. ದೇಶದಾದ್ಯಂತ ಹಲವಾರು ಕಡೆಗಳಲ್ಲಿ ಮಸೀದಿ ದರ್ಶನಗಳ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ.
ಆ ಮೂಲಕ ಈ ಮಸೀದಿಯಲ್ಲಿ ಏನು ನಡೀತಾ ಇದೆ, ಮಸೀದಿಯನ್ನು ಕಟ್ಟುವುದರ ಉದ್ದೇಶ ಏನು, ಅದರ ನಡೆಯುವಂತಹ ಕಾರ್ಯಕ್ರಮಗಳು ಏನು, ಅದರಲ್ಲಿ ಬಿತ್ತರವಾಗುವಂತಹ ಸಂದೇಶಗಳು ಏನು ಎಂಬ ವಿಷಯಗಳ ಬಗ್ಗೆ ಜನರಿಗೆ, ಪ್ರತಿಯೊಬ್ಬರಿಗೂ ಕೂಡ, ಎಲ್ಲ ಧರ್ಮೀಯರಿಗೂ ಅದನ್ನು ತಿಳಿಸಿಕೊಡುವಂತಹ ಒಂದು ಅವಕಾಶ ಮಾಡಿಕೊಡ್ಲಿಕ್ಕಾಗಿ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಗ್ರಾಮ ಸಂಪರ್ಕ ಅಭಿಯಾನದಲ್ಲಿ ಕೂಡ ಪದವಿ ಪೂರ್ವ ಕಾಲೇಜ್ ಕಲ್ಪನಕ್ಲಿನ ಇಲ್ಲದಕ್ಲಿಗೂ ಸ್ವಂತ ಕಾರ್ಡು ಉಂಟುಡ ಸ್ವಂತ ಸಾಮರ್ಥ್ಯದ ತಿರುವಾಯಿನ ಅಭಿವೃದ್ಧಿ ಬಗೆಟ್ ಮಾಹಿತಿ ಕಾರ್ಯಾಗಾರ ಶಕ್ತಿನಗರ ನಾಳ್ಯ ಪದವುದ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ನಡೆತಂಡ. ದಕ್ಷಿಣ ಕನ್ನಡ ಪದವಿ ಪೂರ್ವ ಕಾಲೇಜು ಪ್ರಿನ್ಸಿಪಾಲರ್ನ ಸಂಘ ಕುಡ್ಲ ಮಾಧ್ಯಮ ಕೇಂದ್ರ ತೊಕ್ಕೊಟ್ಟು ಉಳ್ಳಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ದುಂಬಾಳ್ತೆಡ್ ವಿಜಯ ಗ್ರಾಮೀಣ ಅಭಿವೃದ್ಧಿ ಪ್ರತಿಷ್ಠಾನ ಕುಡ್ಲ, ಕೃಷಿ ವಿಜ್ಞಾನ ಕೇಂದ್ರ ಕುಡ್ಲ, ತೋಟಗಾರಿಕೆ ಇಲಾಖೆ ಕುಡ್ಲ, ಭಾರತೀಯ ವಿಕಾಸ ಟ್ರಸ್ಟ್ ಮಣಿಪಾಲ, ಸೆಲ್ಕೋ ಇಂಡಿಯಾ ಇಂಚ ಬೇತೆ ಬೇತೆ ಸಂಘ ಸಂಸ್ಥೆ ಇಲಾಖೆಲಿನ ಜತೆ ಸೇರಿಗೆಡು ಗ್ರಾಮ ಸಂಪರ್ಕ ಅಭಿಯಾನದ ಲೆಕ್ಕೊಡು ಪದವಿ ಪೂರ್ವ ಕಾಲೇಜು ಬರೋ ಕಲ್ಪನಕ್ಲೆನ ಇಲ್ಲಲ್ದಕ್ಲೆನ ಸ್ವಂತ ಕಾರ್ಡು ಉಂತುನ ಸ್ವಂತ ಸಾಮರ್ಥ್ಯದ ತಿರವಾಯಿನ ಅಭಿವೃದ್ಧಿ ಮಾಹಿತಿ ಕಾರ್ಯಾಗಾರ ಶಕ್ತಿನಗರ ನಾಲ್ಯ ಪದವುದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ನಡೆತಂಡ. ಜಿಲ್ಲಾ ಮಟ್ಟದ ಅಭಿಯಾನಗೂ ಶಾಸಕರು ವೇದವ್ಯಾಸ ಡಿ ಕಾಮತ್ ಚಾಲನೆ ಕೊರಿಯರು. ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜು ಪ್ರಿನ್ಸಿಪಾಲರ್ನ ಸಂಘದ ಗುರ್ಕಾರರು ಜಯಾನಂದ ಎನ್ ಸುವರ್ಣ ಗುರ್ಕಾರ್ಮೆ ವಹಿಸದಿದ್ದರು. ಕಿಟ್ಟೆಲ್ ಮೆಮೋರಿಯಲ್ ಕಾಲೇಜ್ ಪ್ರಿನ್ಸಿಪಾಲರು ವಿಠಲ ಎ ಅಭಿಯಾನದ ಬಗೆಟ್ ಪೊಲಬು ಮಲ್ತ ಕೊರಿಯರು. ಶಕ್ತಿನಗರ ನಾಲ್ಯ ಪದವು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಅಭಿವೃದ್ಧಿ ಸಮಿತಿದ ಒತ್ತು ಗುರ್ಕಾರ್ಯರು ಪುರುಷೋತ್ತಮ ಭಟ್ ನಾಲ್ಯ ಪದವು ಸರ್ಕಾರಿ ಪ್ರೌಢಶಾಲೆದ ಮುಖ್ಯ ಮಾಸ್ಟರ್ ಡಾಕ್ಟರ್ ಪ್ರಶಾಂತ್ ಕುಮಾರ್ ಲೇಸಡ್ ಪಾಲ್ದೆತ್ತುಂಡೆರು. ನಾನು ಇನ್ಫ್ಲುಯೆನ್ಸ್ ಮಾಡಿ ನಿಮಗೆ ಕೆಲಸ ಕೊಡಿಸ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ ಬಿಟ್ಟರೆ ಕೆಲಸ ಹುಡುಕ್ಲಿಕ್ಕೆ ನನಗೆ ಆಗುವುದಿಲ್ಲ, ಬಹಳ ಕಷ್ಟ. ಆದರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ದಿವಸಕ್ಕೆ 4 ಗಂಟೆ ಇದ್ದುಕೊಂಡು ಕೆಲಸವನ್ನು ಶಾಸಕರು ಹುಡುಕ್ಬಿಡ್ಬೇಕು, ಇನ್ನೊಬ್ರು ಹುಡ್ಕೊಳ್ಬೇಕಂತ ಮಾನಸಿಕತೆಯಲ್ಲಿ ಇರ್ತೇವೆ. ಅದೇ ನಮ್ಮ ಹೆತ್ತವರನ್ನು ನೋಡಿದರೆ ಅವರಿಗೆ ಈ ಜೀವನದಲ್ಲಿ ದಾರಿ ತೋರಿಸ್ಕೊಳ್ಳಿಕ್ಕೆ ಯಾವ ಸೋಷಿಯಲ್ ಮೀಡಿಯಾವನ್ನು ಇರಲಿಲ್ಲ, ಯಾವ ಜನರು ಅವರಿಗೆ ದಾರಿಯನ್ನು ತೋರಿಸ್ತಿರಲಿಲ್ಲ, ಯಾವ ಜನರು ಯಾವ ಕೆಲಸವನ್ನು ಕೈಯಲ್ಲಿ ತೋರಿಸ್ಕೊಡ್ತಿರಲಿಲ್ಲ. ಸ್ವಂತ ಪರಿಶ್ರಮದಿಂದ ಮಂಗಳೂರು, ಬೆಂಗಳೂರು, ಬೊಂಬೈ, ಡೆಲ್ಲಿ ಎಲ್ಲೆಲ್ಲಿ ಹೋಗಿ ನಾವು ಕೆಲಸವನ್ನು ಹುಡ್ಕೊಂಡು ಸಾಧನೆಯನ್ನು ಮಾಡಿದ್ದೀವಿ. ಆದರೆ ಇವತ್ತು ಸಮಾಜ ನಮಗೆ ಸಿಕ್ಕಿದ್ದಕ್ಕಿಂತ ಜಾಸ್ತಿ ಅವಕಾಶಗಳು ಸಿಕ್ಕಂಥ ವಿದ್ಯಾರ್ಥಿಗಳಿಕ್ಕಾಗ ನಾವು ಇನ್ನಷ್ಟು ಸಾಧನೆಗಳನ್ನು ಮಾಡಬೇಕು ಅಂತೇಳುವಂಥ ಭಾಳ ಏಕಾಗ್ರತೆ, ಭಾಳ ಪ್ರಯತ್ನ, ಭಾಳ ಪರಿಶ್ರಮವನ್ನು ಪಡಬೇಕು. ನಾವು 2015ರಲ್ಲಿ ಮಾಧ್ಯಮ ಕೇಂದ್ರ ತೊಕ್ಕೊಟ್ಟು ಅದರ ಮುಖ್ಯಸ್ಥರಿದ್ದಾರೆ ವಸಂತ್ ಕೋಣಾಜೆ. ಪ್ರಥಮ ಬಾರಿಗೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಡಿಲು ಭೂಮಿಯನ್ನು ಕೃಷಿ ಮಾಡುವಂಥ ಒಂದು ಯೋಜನೆಗೆ ಚಾಲನೆ ಕೊಟ್ಟೆವು. ಚಾಲನೆ ಕೊಟ್ಟ ನಂತರ ಅದು ಮುಂದುವರಿಯುತ್ತಾ ಹೋಯಿತು, ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಯಿತು. ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟದ ನಿಲೆಟ್ಟು ಸೆಪ್ಟೆಂಬರ್ 17 ಕುಡ್ಲದ ಕುದ್ಮಲ್ ರಂಗರಾವ್ಪುರ ಭವನಡು ಸ್ವರ ಕುಡ್ಲ ಗ್ರ್ಯಾಂಡ್ ಫಿನಾಲೆ ಬೊಕ್ಕ ವರ್ಷದ ಲೇಸ್ ಪ್ರಶಸ್ತಿ ಕೊರ್ಪುನ ಕಾರ್ಯಕ್ರಮ ನಡಪರೆ ಉಂಡೊಂದು ಒಕ್ಕೂಟದ ಗುರ್ಕಾರ್ಯರು ಕೇಶವ ಕಣಿಲ ಪಂತೆರು. ಕುಡ್ಲದ ಕರಾವಳಿ ಸಂಗೀತ ಕಲಾವಿದಿರ್ನ ಒಕ್ಕೂಟದ ಗುರ್ಕಾರ್ಯರು ಕೇಶವ ಕನ್ನಿಲ ಸುದ್ದಿ ಕೊಟ್ಟೋಡು ಪಾತಿರ್ದು ಒಕ್ಕೂಟದ ನಿಲೆಟ್ಟು ಸೆಪ್ಟೆಂಬರ್ 17 ಕುಡ್ಲದ ಕುದ್ಮಲ್ ರಂಗರಾವ್ಪುರ ಭವನಡು ಸ್ವರ ಕುಡ್ಲ ಗ್ರ್ಯಾಂಡ್ ಫಿನಾಲೆ ಬೊಕ್ಕ ವರ್ಷದ ಲೇಸ್ ಪ್ರಶಸ್ತಿ ಕೊರ್ಪುನ ಮೆಚ್ಚುಗೆದ ಮರ್ಯಾದಿ ಬೊಕ್ಕ ಬರವು ಕಲ್ಪರೆ ಪಣೌಸಾಯ ಕೊರ್ಪುನ ಕಾರ್ಯಕ್ರಮ ದಿವೊಂದೊಂದು ಪಂಡಿರು. ಹೇರಂಬ ಇಂಡಸ್ಟ್ರೀಸ್ ಬೊಂಬಾಯ್ದ ಗುರ್ಕಾರ್ಯರು ಡಾಕ್ಟರ್ ಕೂಳೂರು ಕನ್ಯಾಣ ಸದಾಶಿವ ಶೆಟ್ಟಿ ಕಾರ್ಯಕ್ರಮ ಉದಿಪನ ಮಲ್ಪೇರು. ಉದ್ಯಮಿಲು ಸಿನಿಮಾ ಕಲಾವಿದರು ಬರಿಯರ ಉಳ್ಳಿருந்து ಪಂಡೆರು. ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟ ಇದರ 18ನೇ ವಾರ್ಷಿಕೋತ್ಸವ ತಾರೀಕು 17 ಬುಧವಾರ ಕುದ್ಮಲ್ ರಂಗಭವನ ಪುರಭವನದಲ್ಲಿ ನಡೆಯಲಿದೆ. ಇದಕ್ಕೆ ಉದ್ಘಾಟಕರಾಗಿ ಡಾಕ್ಟರ್ ಸದಾಶಿವ ಶೆಟ್ಟಿ ಕೂಳೂರು ಕನ್ಯಾಣ, ಚೇರ್ಮನ್ ಐರಮ್ ಇಂಡಸ್ಟ್ರೀಸ್ ಮುಂಬೈ ಹಾಗೂ ಆಡಳಿತ ನಿರ್ದೇಶಕರು ಕೆಮಿನಾ ಫಾರ್ಮ್ ಮುಂಬೈ, ಕರ್ನಾಟಕ ರಾಜ್ಯ ಸ್ವರ್ಣ ಮಹೋತ್ಸವ ರಾಜ್ಯ ಪ್ರಶಸ್ತಿ ಪುರಸ್ಕೃತರು. ಧನುರಾಜ್ ಎಂ ಅತ್ತಾವರ ಪಾತಿರ್ದು ಕಲಾಕ್ಷೇತ್ರುಡು ಅಪರೂಪದ ಸಾಧನೆ ಮಲ್ತಿರ ಕಲಾವಿದರಿಗೆ ತಮ್ಮನದ ಮರ್ಯಾದೆ ಮಲ್ಪುಂಡು. ಸ್ವರ ಕುಡ್ಲ ಸೀಸನ್ 7 ಗ್ರ್ಯಾಂಡ್ ಫಿನಾಲ್ ಹಿಡಿದು ದುಂಬತ್ತ ಸೆಪ್ಟೆಂಬರ್ 14 ಸ್ವರ ಕುಡ್ಲ ಆಡಿಷನ್ ಬೊಕ್ಕ ಸೆಮಿ ಫೈನಲ್ ರೌಂಡ್ಸ್ ನಗರದ ಕಾರ್ ಸ್ಟ್ರೀಟ್ BM ಹೈಸ್ಕೂಲ್ ಶುರುವಾರೆ ಉಂಡು. ಸಂಗೀತ ಉಮೇದದ ಕುಲು ಒಂದಿಟ್ಟು ಪಾಲ್ತಿತ್ತನೊಲಿಂದ ಪಂಡೆರು. ನಮ್ಮ ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟದ ಈ 18ನೇ ವಾರ್ಷಿಕೋತ್ಸವದಲ್ಲಿ ಪ್ರತಿ ಬಾರಿಯೂ ನಾವು
ಹಿರಿಯ ಕಲಾವಿದರನ್ನು ಅಂದರೆ ಬೇರೆ ಬೇರೆ ಧರ್ಮ, ಮುಸ್ಲಿಂ ಧರ್ಮ, ಹಿಂದೂ ಧರ್ಮ, ಕ್ರಿಶ್ಚಿಯನ್ ಧರ್ಮದಲ್ಲಿ 3 ಜನರನ್ನು ಕರೆದು ನಾವು ಸನ್ಮಾನಿಸ್ತಿದ್ದೆವು. ಆದರೆ ಈ ಬಾರಿ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದರೆ ಒಂದು ಪ್ರಶಸ್ತಿಯನ್ನು ಕೊಡುವಂಥ ಆಲೋಚನೆಯನ್ನು ಮಾಡಿದ್ದೇವೆ. ಅದರಿಂದ ಈ ಬಾರಿ ನಾವು ಕಲೆಯಲ್ಲಿ ಸಾಧನೆ ಮಾಡಿದವರಿಗೆ, ಹಿರಿಯ ವ್ಯಕ್ತಿಗಳಿಗೆ, ಒಂದು 60 ವರ್ಷದ ಮೇಲ್ಪಟ್ಟವರಿಗೆ ನಾವು ಕರಾವಳಿ ಸಂಗೀತ ಕಲಾರತ್ನ ಬಿರುದನ್ನು ಕೊಟ್ಟು ಗೌರವಿಸುವುದಾಗಿ ನಾವು ನಿರ್ಣಯ ಮಾಡಿರ್ತೇವೆ. ಹರಿಣಿ ಉದಯ್, ಶ್ರೀರಾಮ್ ಕುಮಾರ್ ಅಮೀನ್, ಮೊಹಮ್ಮದ್ ಇಕ್ಬಾಲ್ ಕಾಟಿಪಳ್ಳ ಇಂಚ ಪದಾಧಿಕಾರಿಗಳು ಸುದ್ದಿ ಕುಟ್ಟುಡಿತ್ತಿರು. ಜೋಕ್ಲೆನು ಶಾಲೆಗೆ ಬಿಡಿದು ಬರೆಯರೆ ಪೋಯಿನ ಬೆದ್ರ ಕಡಂದಲೆ ಗ್ರಾಮ ಭೂಪಾಡಿಕಲ್ಲದ ಪವಿತ್ರ ಪನ್ಪುನ 21 ವರ್ಷ ಪ್ರಾಯದ ಜವಂದಿ ಸೆಪ್ಟೆಂಬರ್ 10 ತೋಜಂದೆ ಆತೇರು. ಈ ಬಗ್ಗೆ ಬೆದ್ರ ಪೊಲೀಸರಿಗೆ ದೂರು ಕೊಡ್ತೇರು. ಬೇದ್ರ ತಾಲೂಕು ಕಡಂದಲೆ ಗ್ರಾಮ ಪೂಪಾಡಿಕಲ್ಲದ 21 ವರ್ಷ ಪ್ರಾಯದ ಪವಿತ್ರ ಪನ್ಪುನಾರು ಸೆಪ್ಟೆಂಬರ್ 10 ಬುಧಾರೊಡ್ದು ತೋಜಂದೆ ಆತಿರು. ಕಾಂಡೆ ಮಗೆ ಬೊಕ್ಕ ಮೆಗ್ದಿನ ಮಗಲು ಕಡಂದಲೆ ವಿದ್ಯಾಗಿರಿ ಶಾಲೆಗಲೆ ತಂದು ಪೋದು 5 ಬೊಕ್ಕ ಇಲ್ಲಡೆ ಬೈದಿಜರು. ಇಲ್ಲಲ್ದಕ್ಕಲು ಫೋನ್ ಮಲ್ತಂಡಲ ಸುದ್ದೇಜಿ ಅವು ಬಂದಾತಂಡು. ಸುತ್ತಮುತ್ತದ ಕ್ಲೆಡ ಸಂಬಂಧದ ಕ್ಲೆಡ ವಿಚಾರಿತನಲ ಪವಿತ್ರ ತೋಜಂದೆ ಆಯ್ನ ಗುಟ್ಟು ಗೊತ್ತಾತಜಿ. ಗುರುವಾರ ಕಾಂಡೆ ಪೊಂಜೋನ ಅಮ್ಮೇರು ಕೇಶವ ಶೆಟ್ಟಿಗಾರ್ ಬೆದ್ರ ಪೊಲೀಸರಿಗೂ ದೂರು ಕೊಡ್ದಿತ್ತದು ಕೇಸು ದೆತ್ತೊಂದೆರು. ಪವಿತ್ರ 5 ಅಡಿ ಎತ್ತರ ಐತದ, ಸಪೂರ ಶರೀರ, ಗೋಧಿ ಮೈ ಬಣ್ಣದಾರು ಆದಿತ್ತದ, ತುಳು ಕನ್ನಡ ಭಾಷೆ ಪಾತಿರ್ವೇರು. ತೋಜಂದೆ ಆಯ್ನ ದಿನ ಕೇಸರಿ ಬಣ್ಣದ ಚೂಡಿದಾರು ಪಾಡ್ದಿತ್ತೆರಂದು ತೆರೆದು ಬೈದನು. ಎರೆಗಾಂಡಲ ಪವಿತ್ರ ಪೊಂಜೋನ ಬಗೆಟ್ ಗುರ್ತಾರ್ಥ ಆಂಡ ಬೆದ್ರ ಪೊಲೀಸ್ ಸ್ಟೇಷನ್ ದ ಮೊಬೈಲ್ ನಂಬರ್ 94 80 2 ನೆಕ್ ಮಾಹಿತಿ ಕೊರಿಯರೆ ಪೊಲೀಸರು ಕೇನೊಂದಿರು. ಸಿಂಡಿಕೇಟ್ ಬ್ಯಾಂಕ್ದ 100ನೇ ವರ್ಷದ ಶತಮಾನೋತ್ಸವ ಆಚರಣೆ ಸೆಪ್ಟೆಂಬರ್ 13-14 ಒಡಿಪೋ ಅಂಬಾಗಿಲುದ ಅಮೃತ್ ಗಾರ್ಡನ್ ದಿ ಒಂದೊಂದು ಬ್ಯಾಂಕ್ದ ದುಂಬುದ ಜನರಲ್ ಮ್ಯಾನೇಜರ್ KT ರೈ ಪಂತೆರು. ಸಿಂಡಿಕೇಟ್ ಬ್ಯಾಂಕ್ದ ದುಂಬುದ ಜನರಲ್ ಮ್ಯಾನೇಜರ್ ಒಡಿಪುಡು ಸುದ್ದಿ ಕುಟ್ಟೊಡು ಪಾತೆರ್ದು ಬ್ಯಾಂಕ್ದ 100ನೇ ವರ್ಷದ ಶತಮಾನೋತ್ಸವ ಲೇಸನ್ ಸೆಪ್ಟೆಂಬರ್ 13-14 ಒಡಿಪು ಅಂಬಾಗಿಲುದ ಅಮೃತ ಗಾರ್ಡನ್ ಅಟ್ಟಣೆ ಮಲ್ತದಂಡು. 2025 ಶತಮಾನೋತ್ಸವ ವರ್ಷ ಆದುಂಡು. 13 ಬಯ್ಯ 4 ಗಂಟೆಗೆ ಬ್ಯಾಂಕ್ದ ತಾಪಕರೆಗೆ ತಮ್ಮನ ಮಲ್ಪುಂಡು. ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕೊರ್ಪೇರು. ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಗುರುಕಾರ್ಮೆ ವಹಿಸುವೆರೆಂದು ಪಂಡೆರು. 14 ಶತಮಾನೋತ್ಸವ ನೆಂಪುಗಾದ ಅಧಿವೇಶನ ನಡಪುಂಡು. ಇಂದಿಟ್ಟು ಬೇತೆ ನಾಯಕರು ಬೊಕ್ಕ ಸಿಂಡಿಕೇಟ್ ಬ್ಯಾಂಕ್ದ ದುಂಬುದ ಕೆಲಸದಕ್ಕೂ ಬ್ಯಾಂಕ್ದ ನೆಂಪುಲಿನ ಪಟ್ಟೋನ್ವೆರು. ದೇಶದೋರ್ಮೆಡು ಸಿಂಡಿಕೇಟ್ ಬ್ಯಾಂಕ್ದ 600 ಹೆಚ್ಚ ಜನ ದುಂಬುದ ಕೆಲಸದಕ್ಕೂ ಕಾರ್ಯಕ್ರಮಟ್ಟು ಪಾಲ್ದೆತ್ತುನ್ವೆರೆಂದು KT ರಾಯ್ ಪಂಡೆರು. ಸಿಂಡಿಕೇಟ್ ಬ್ಯಾಂಕ್ ದುಂಬು ಕೆಲಸದಿತ್ತಿನ ಸುಜೀರ್ ಪ್ರಭಾಕರ್, ಜಯರಾಮ ವಿ ಪ್ರಭು, ದಿನಕರ ಪೂಂಜ, ಸಂಜಯ್ ಮಂಜೇಕರ್ ಸುದ್ದಿ ಕುಟ್ಟುಡಿತ್ತೇರು. ಕರ್ನಾಟಕದಿಂದ ಒಂದು 300 ಜನ, ಕರ್ನಾಟಕದ ಹೊರಗಡೆಯಿಂದ ಒಂದು 300 ಜನ, ಅಂದ್ರೆ ಡೆಲ್ಲಿ, ಮುಂಬೈ, ಕಲ್ಕತ್ತಾ, ಚೆನ್ನೈ ಆ ಕಡೆಯಿಂದ ತುಂಬಾ ಜನ ಬರ್ತಾ ಇದ್ದಾರೆ. ಬೆಂಗಳೂರಿಂದ ಒಂದು 100ಕ್ಕಿಂತ ಹೆಚ್ಚು ಜನ ಬರ್ತಾ ಇದ್ದಾರೆ. ಸೊ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಬೇಕು. ಮರುದಿವಸ ಕೂಡ ತಾವು ಬರಬೇಕು ಈ ಕಾರ್ಯಕ್ರಮಕ್ಕೆ. 2 ದಿವಸವನ್ನು ಕವರ್ ಮಾಡಬೇಕು. ಡೀಟೇಲ್ ಆಗಿ ನಾವು ಕೊಟ್ಟಿದ್ದೇವೆ. ಸ್ವಾಮೀಜಿಗಳು, ಪೇಜಾವರ ಮಠದ ಸ್ವಾಮೀಜಿಗಳು ಬಂದು ಆಶೀರ್ವಚನ ಮಾಡಲಿಕ್ಕಿದ್ದಾರೆ. ಶ್ರೀ ವೀರೇಂದ್ರ ಹೆಗ್ಗಡೆಯವರು ಅಧ್ಯಕ್ಷತೆ ವಹಿಸಲಿಕ್ಕಿದ್ದಾರೆ. ಅದರಂತೆ ಬಾಕಿ 2 ನಮ್ಮ ಇಲ್ಲಿ ಎಮಿನೆಂಟ್ ಪರ್ಸನಾಲಿಟಿ ನಮ್ಮ ಬ್ಯಾಂಕಿನೊಟ್ಟಿಗೆ ಕನೆಕ್ಷನ್ ಇತ್ತು. ಅಂದರೆ ನಾವು ಎಮಿನೆಂಟ್ ತುಂಬ ಜನ ಇದ್ದಾರೆ. ಶ್ರೀ ವಿನಯ್ ಹೆಗ್ಗಡೆ ಅವರು ನಮ್ಮ ಬ್ಯಾಂಕಿನ ಬಗ್ಗೆ ತುಂಬ ಒಂದು ಅಭಿಮಾನ ಇಟ್ಟು ನಮ್ಮಲ್ಲಿ ಒಟ್ಟಿಗೆ ಬ್ಯಾಂಕಿನೊಟ್ಟಿಗೆ ಬಂದವರು. ಇಡೆಗು ಇನ್ನಿತ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿಂಡು ನಾನೆಲ್ಲ ಇತೆ ಪುರ್ತಗೂ ನಮ್ಮ ಕುಡ್ಲಾ ತುಳು ವಾರ್ತೆಲು ಸೊಲ್ಬೇಲು.